ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತು ನಾವು ಪಾನಿಪುರಿ ಮಾಡ್ತಾ ಇದ್ದೇವೆ ಲಂಚಿಗೆ. ಸೊ ಎಲ್ಲ ಪ್ರಿಪರೇಷನ್ ಎಲ್ಲ ಆಗ್ತಾ ಇದೆ, ತೋರಿಸ್ತೇನೆ ನಿಮ್ಗೆ. ಪಾನಿಪುರಿಗೆ ಸ್ವೀಟ್ ಚಟ್ನಿ ಇದು. ಇದರಲ್ಲಿ ಖರ್ಜೂರ, ಬೆಲ್ಲ ಮತ್ತೆ ಸ್ವಲ್ಪ ಹುಳಿ ಇದೆ. ಅದನ್ನು ಮೊದಲು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಈ ತರ ಬಾಯ್ಲ್ ಮಾಡ್ಕೊಂಡಿದ್ದೆ. ಸೊ ಇದು ಗ್ರೀನ್ ಕಲರ್ ಇದು ಹೆಸರು ಕಾಳು. ಸೊ ಇದನ್ನ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೇವೆ. ಪಾನಿಪುರಿ ಇದು ಪಾನಿ ಮಾಡ್ಲಿಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪಿನೆಲ್ಲ ಈ ತರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವೆ. ಇದನ್ನೀಗ ರೆಡಿ ಮಾಡಬೇಕು ಪಾನಿ. ಆಮೇಲೆ ಇಲ್ಲಿ ಬಟಾಟೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇವೆ. ಈಗ ಸಿಪ್ಪೆ ತೆಗೆದು ಇದನ್ನ ಫುಲ್ ಮ್ಯಾಶ್ ಮಾಡಬೇಕು. ಸೊ ಇವಾಗ ಪೊಟ್ಯಾಟೊ ಮ್ಯಾಶ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸರಿ ಬೆಂದ್ರೆ ಎಲ್ಲ ಸರಿ ಒಳ್ಳೆ ಸ್ಮ್ಯಾಶ್ ಆಗ್ತದೆ. ಸಾಯಂಕಾಲದ ಹೊತ್ತಿಗೆ ಒಂದು ಚಾಲೆಂಜ್ ಕೂಡ ಮಾಡುವ. ನಾ ಎಣಿಸ್ತಾ ಇದ್ದೇನೆ ಹಾಗೆ ಪಾನಿಪುರಿ ಚಾಲೆಂಜ್ ಮಾಡ್ಬೇಕಂತ, ನೋಡುವ ಹೇಗಾಗ್ತದೆ ಅಂತ. ಸೊ ಅಮ್ಮ ಇವಾಗ ಪಾನಿ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ತಾ ಇದ್ದೇವೆ. ಈಗ ಇದಕ್ಕೆ ಇನ್ನೇನು ಹಾಕ್ಬೇಕು? ಆಮ್ಚೂರ್ ಪೌಡರ್, ಚಾಟ್ ಮಸಾಲವ ಎಂತ? ಆಮ್ಚೂರ್ ಪೌಡರ್. ಸೊ ನಾವೀಗ ಪಾನಿಪುರಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಫಸ್ಟ್ ಬೋಣಿ ನಾನೇ ಮಾಡ್ತಾ ಇದ್ದೇನೆ. ನೀನೇ ಮಾಡಿ? ಅಲ್ಲ, ಅಮ್ಮ ಮಾಡಿದ. ನನಗೆ ಹೇಗಾಗಿದೆ? ಒಳ್ಳೆದಾಗಿದೆ. ಪವಿತ್ರ ಸುವರ್ಣ. ಇವತ್ತು ಊಟ ಇಲ್ಲ, ಇದೇ ಊಟ. ನಮ್ಮ ಮನೆಯಲ್ಲಿ ಇಬ್ರು ನೆಂಟ್ರಿ ಬಂದಿದ್ದಾರೆ, ಬಟ್ ಅವ್ರು ಗ್ಯಾಪ್ ಇದ್ದಾರೆ. ಈಗ ಎಪ್ಸ್ಕೊಂಡಿನಿ, ಹೊರಗೆ ಹೋಗಿದ್ದಾರೆ. ಅಮ್ಮ ದೊಡ್ಡ ಪಾನಿಪುರಿ ತಕೊಂಡಿದ್ದಾರೆ. ಪುರಿ ಇದೇ ಚಾನ್ಸ್ ಅಂತ ಒಂದೇ ಸಲ. ಸೊ ನಾವು ಇವಾಗ ತಾನೇ ಪಾನಿಪುರಿ ಎಲ್ಲ ತಿಂದು ಕುತ್ಕೊಂಡದಷ್ಟೇ. ನನ್ಗಂತೂ ತಿಂದು ಹೊಟ್ಟೆ ಫುಲ್ ಆಗಿದೆ, ಒಳ್ಳೆ ನಿದ್ರೆ ಬರ್ತಾ ಉಂಟು. ಈ ರೆಸಿಪಿ ನಾನು ಶೂಟ್ ಮಾಡಲಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದರ ಡೀಟೇಲ್ ರೆಸಿಪಿನ ಹಾಕ್ತೇನೆ. ಸೊ ನನ್ನ ಅತ್ತೆಯವರು ತುಂಬಾ ಚೆನ್ನಾಗಿ ಪಾನಿಪುರಿ ಮಾಡ್ತಾರೆ. ಅವರು ಮಹಾರಾಷ್ಟ್ರದಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಅದರದೊಂದು ಪರ್ಫೆಕ್ಟ್ ರೆಸಿಪಿ ಅವ್ರಿಗೆ ಗೊತ್ತಿದೆ. ನನಗಂತೂ ತುಂಬಾ ಇಷ್ಟ. ಮೊದಲು ನಾನು ತಿಂತಾ ಇರಲಿಲ್ಲ ಪಾನಿಪುರಿ ಎಲ್ಲ, ಇಲ್ಲೆಲ್ಲ ಸಿಗ್ತದೆ ಅಲ್ಲ, ಅಷ್ಟೊಂದು ನನಗೆ ಖುಷಿ ಆಗ್ತಾ ಇರಲಿಲ್ಲ. ಬಟ್ ಮದುವೆ ಆದ ನಂತರ ಫಸ್ಟ್ ಟೈಮ್ ನನಗೆ ಅತ್ತೆಯವರು ಒಂದು ಪಾನಿಪುರಿ ಮಾಡಿ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಆವಾಗಿಂದ ನನಗೆ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ಸೊ ನಾನು ಹೊರಗಡೆ ಅಷ್ಟು ಪ್ರಿಫರ್ ಮಾಡೋದಿಲ್ಲ, ಬಟ್ ಮನೇಲಿ ಮಾಡಿದಂತೂ ನಾನು ಸಖತ್ತಾಗಿ ತಿಂತೇನೆ. ಇವತ್ತು ಮಧ್ಯಾಹ್ನ ಪಾನಿಪುರಿ ತಿನ್ನುವಾಗಲ್ಲ ನಾವು ಹೇಳಿದಕ್ಕೆ ಅವ್ರು ಇಬ್ರು ನೆಂಟರು ಬಂದಿದ್ದಾರೆ, ಅವ್ರು ಹೊರಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅದೀಗ ಸ್ಟೋರಿ ಹೇಳಕ್ಕೆ ಹೊರಗೆ ಅಂದ್ರೆ ಇಲ್ಲಿ ಹೋಗಿದ್ರು. ರಿಯಾಲಿಟಿ ಇದ್ದಕ್ಕೆ ನಮ್ಮ ಬೆಳಿಗ್ಗೆ ಆದ 3:40 PM ನಾವಿಬ್ರು ಇಷ್ಟು ಮಲಗಿದ್ದೇವೆ. ಈ ಪಾನಿಪುರಿ ಚಾಲೆಂಜ್ ನಮ್ಮಿಂದ ಮಿಸ್ ಆಯ್ತು. ಈಗ ಪಾನಿಪುರಿ ಚಾಲೆಂಜ್ ನಾವು ರಾತ್ರಿಗೆ ಮಾಡ್ತೇವೆ. ಸೊ ನಾವು ಬೆಳಿಗ್ಗೆ 9 o'clock ನಾನು ಎದ್ದಿದ್ದೆ. ಇಲ್ಲಿ ಜೋರ್ ನಂಗೆ ನೋವಿತ್ತು. ಸೊ ನಾ ಹೇಳಿದೆ ಚೂರ್ ಮಲಗ್ಬೋದೆ, ಏನಾಯ್ತು ರಜೆನೆ ಅಲ್ಲ ಅಂತ ಮಲ್ಗಿ ಮತ್ತೆ ಎದ್ದ 3:40. 9 ಗಂಟೆಗೆ ಚೂರ್ ಮಲಗುದಂತ ಮಲಗಿ ಅದು ಚೂರು ತುಂಬಾ ಆಯ್ತು. ಮತ್ತೆ ಹೇಳುವಾಗ 3:40 PM ಇತ್ತು. ನಾ ಹೇಳ್ದೆ ಓ ಗಾಡ್. ಮತ್ತೆ ನಾವು ಎದ್ದು ಪುಲಾವ್ ತಿಂದೆವು, ಮತ್ತೆ ಚಾ ಕುಡ್ದೆವು. ಮಿಕ್ಸ್ ಆಯ್ತು, ಅಂದ್ರೆ ಲಂಚ್ ಅಂತ ಬೆಳಿಗ್ಗೆ ಎದ್ದು ಚಾ ಆಯ್ತು. ಮತ್ತೆ ಈಗ ನಾವು ಚೂರು ಕೆಲಸ ಮಾಡ್ತಿದ್ದೇವೆ. ಮತ್ತೆ ಈಗ ಡೈಲಿ ವ್ಲಾಗ್ ಶುರು ಆಯ್ತು. ನಿನ್ನ ಬಾಪು ನೋಡ್ತಾರೆ ವಿಡಿಯೋ? ನೋಡಿದ್ರೆ ಸಹ ಅವರಿಗೆ ಏನ್ ಪ್ರಾಬ್ಲಮ್, ಅವ್ರಿಗೆ ಗೊತ್ತು ನನ್ನ ದಿನ ಲೇಟ್ ಶುರು ಲೇಟ್ ಅಲ್ಲ, ಇದು ಆಲ್ಮೋಸ್ಟ್ ಕತ್ಲೆ. ಅಂದ್ರೆ ಅವ್ರಿಗೆ ಗೊತ್ತು ನನ್ನ ರಾತ್ರಿ ಲೇಟ್ ಆಗುತ್ತೆ, ದಿನ ಸಹ ಲೇಟ್ ಆಗುತ್ತೆ. ಅವ್ರ ಉಲ್ಟಾಗ ನೀವು ಬೆಳಿಗ್ಗೆ 8 ಗಂಟೆಗೆ ಎದ್ರೆ ಅವ್ರಿಗೆ ಶಾಕ್ ಆಗ್ಬೋದು. ನೀವು ನಿಧಾನಿದ್ದಾರೆ. ನಾನೀಗ ಸ್ವಲ್ಪ ಅಷ್ಟು ಬೇಡ, ನಾನು ಸ್ವಲ್ಪ ಮಲಗಿ ಬಂದ. ತುಂಬ ತಲೆನೋ ಅರ್ಧ 1 ಗಂಟೆ ಮಲಗಿದೆ. ನಮಗೆ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದಿದ್ರೆ ನಮಗೆ ತುಂಬ ರಗಳೆ ಆಗ್ತದೆ. ಅಮ್ಮನ ಹತ್ರ ಒಳ್ಳೆ ಜಿಂಜರ್ ಟೀ ಮಾಡ್ಲಿಕ್ಕೆ ಹೇಳಿದೆ, ಅಮ್ಮ ಮಾಡ್ತಾ ಇದ್ದಾರೆ. ಸೊ ನಾನು ಹಂಗೆ ಸಹ ಮಾಡಿ ಒಂದ್ಸಲ ಕುಡ್ದೆ. ನಾಳೆ ಇವತ್ತಿ ಹೇಳಿ ಮತ್ತೆ ಊಟಕ್ಕೆ ಹೋದ್ರೆ. ನಿಂಗೆ ಕೆಲಸ ಬೇಕಿದ್ರೆ ಹೇಳಿ, ಯಾರ ಕೆಲಸ. ಓಕೆ, ತುಂಬಾ ಸ್ಕಿಲ್ಸ್ ಉಂಟು ಬೇಸಿಕ್. ನಂಗೆ ಅದು ಒಂದು ಜಾಬ್ ಅಲ್ಲಿ ಚಾನಲೈಸ್ ಮಾಡುವಾಗೆ ಜಾಬ್ ಬೇಕು, ಇದಕ್ಕೆ ರಿಲ್ಯಾಕ್ಸಿಂಗ್ ಜಾಬ್ ಬೇಕು, ಜಾಸ್ತಿ ಲೋಡ್ ಬೇಡ. ಯಾಕಂದ್ರೆ ನಂಗೆ ನನ್ನ ಪೇಂಟಿಂಗ್ ಅಲ್ಲಿ ಸಹ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ. ಸೊ 9 to 5 ಜಾಬ್ ಟೈಮಿಂಗೆಲ್ಲ ನೋ. 9 to 5 ಜಾಬ್ ಬೇಡ. 9 to 5 ಜಾಬ್ ಬಿಲ್ಕುಲ್ ಬೇಡ. ಇದು ನಂಗೆ ರೆಂಟ್ ಎಲ್ಲ ತುಂಬಿಸ್ಲಿಕ್ಕೆ ಅಂತ ನಾನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅಪ್ಪನಿಗೆ ಲೋಡ್ ಇನ್ ಕೊಡ್ಲಿಕ್ಕೆ ಇಲ್ಲ ಅಂತ. ಸೊ ಹಾಗೆ ಪ್ಲಾನ್. ಸೊ ಬೇಸಿಕಲಿ ಮೇನ್ಲಿ ನಂಗೆ ಫೋಕಸ್ ಪೇಂಟಿಂಗ್ ಅಲ್ಲಿ ಮಾಡಿ. ಸೊ ಇದು ಲೈಫ್ ಸಸ್ಟೈನ್ ಮಾಡ್ಲಿಕ್ಕೆ ಹಣ ಬೇಕೆ. ಸೊ ಆಸ್ ನನ್ನ ಭಾವಿ ಅನುಷಾ ಆ ದಿನ ಹೇಳಿ, ನೀನು ನನ್ನೇ ಆಗ್ಲೂ ಅಣ್ಣ ಅಂತ ಕರೀಲಿಲ್ಲ. ಸೊ
ಅದು ಡೈರೆಕ್ಟ್ ರೆಫರೆನ್ಸ್ ಕಿಲ್ಲ ಹಾ ಓಕೆ ಕಂಟಿನ್ಯೂ ನನ್ನ ಭಾಬಿ ಅನುಷಾ ಆ ದಿನ ನಿಮ್ಗೆ ಹೇಳಿದಕ್ಕೆ 2 ಮೆಹಮಾನ್ ಬರ್ತಾ ಇದ್ದಾರೆ. ಸೊ ಒಂದು ನಾನಿದ್ದೆ, ಬೇಸಿಕಲಿ ನಂದು ಫ್ಯಾಮಿಲಿ. ಸೊ ಇನ್ನೊಂದು ನೆಂಟ್ರಿ ಇದ್ದಕ್ಕೆ ನನ್ನದು ಎಕ್ಸ್ ರೂಮ್ಮೇಟ್ ನನ್ನ ಎಕ್ಸ್ ರೂಮ್ಮೇಟ್ ಮಣಿಪಾಲಲ್ಲಿ ಯಾರಿದ್ರು ಅವರು ವಾಪಸ್ ನನ್ನೊಟ್ಟಿಗೆ, ನಾನು ಮತ್ತೆ ಅವಳು ಇಲ್ಲಿ ರೆಂಟಲ್ ಮಣಿಪಾಲಲ್ಲಿ ಇರುವ ಪ್ಲ್ಯಾನ್ ಉಂಟು. ಸೊ ದಿಸ್ ಇಸ್ श्रीलक्ष्मी. हाय अनुषा दीदी के फैंस के लिए हाय. हाँ ಸೊ ಇವಳು ಕೇರಳದಿಂದ, ನಾವಿಬ್ರು ನಮ್ಮ ಮಾಸ್ಟರ್ಸ್ ಒಟ್ಟಿಗೆ ಮಾಡಿದ್ದೇವೆ. अभी हमारा सेटअप सब होने के बाद आप लोग हमारे घर में भी आओ मणिपाल में. हाँ वही नहीं नहीं आप लोग सब नहीं थ्रू कैमरा आके देखो. हाँ थ्रू कैमरा हम दिखाएंगे बार बार. वहाँ पे फुल लाइटिंग मीटिंग सब सेटअप. यस हाँ यस सेटअप. फिर हमारा फूड प्लान्स रहेगा. हम लोग ಕನ್ನಡ ಚಾನಲ್. ನಮ್ಮ ಫುಡ್ ಪ್ಲಾನ್ಸ್ ಅಲ್ಲಿ ಎಲ್ಲ ನಿಮ್ಗೆ ಇನ್ಕ್ಲೂಡ್ ಮಾಡ್ತೇವೆ. ಅನುಷ ಮತ್ತು ತುಷಾರಿಗೆ ನಾವು ಕರೆದಂದ್ರೆ ಪುನಃ ಬ್ಲಾಗ್ ಅಲ್ಲಿ ಎಲ್ಲ ನಮ್ಮ ಸೆಟಪ್ ತೋರಿಸ್ತೇವೆ ಅಂತ. ಡಿನ್ನರ್ ಹೋಮ್ ಡೆಕೋರ್ ಮಾಡ್ಲಿಕ್ಕಿದ್ರೆ ಹಾ, ಮತ್ತೆ ನಾವು ಫ್ಯಾಮಿಲಿ ಡಿನ್ನರ್ ಎಲ್ಲ ಇದ್ದಾಗ ನಿಮ್ಗೆ ನೋಡ್ಲಿಕ್ಕೆ ಚಾನ್ಸ್ ಸಿಕ್ಬೋದು. ಶ್ರೀಲಕ್ಷ್ಮಿಗೆ ಕನ್ನಡ ಫುಲ್ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಮಾತಾಡ್ಲಿಕ್ಕೆ ಬರುದಿಲ್ಲ. ಆಲ್ಮೋಸ್ಟ್ ಅವ್ರು ಇಲ್ಲಿದ್ರೆ ರೆಸಿಡೆನ್ಸ್ ಆಗಿದ್ದಾಳೆ. थोड़े ಕನ್ನಡದನ್ನ ಬೈದ್ರೆ ಅರ್ಥ ಆಗ್ಬೋದಾ? नहीं ಗಾಲಿ ಎಲ್ಲ ಗೊತ್ತಿಲ್ಲ, ಬಟ್ ಅವಳಿಗೆ ಆಲ್ಮೋಸ್ಟ್ ಎಲ್ಲ ಅರ್ಥ ಆಗ್ತದೆ. ಖಾಲಿ ಅಂದ್ರೆ ಮಾತಾಡ್ಲಿಕ್ಕೆ ಬರ್ತದೆ, ಅದು ಸಹ ಆ ಕಲಿಬೋದು ಅವಳಿಗೆ 1 ವರ್ಷದಲ್ಲಿ. ಜಿಂಜರ್ ಟೀಸ್ ಜಿಂಜರ್ ಟೀ ನೋಡಿ ಒಂದ್ಸಲ ಇದೆ ಅದು. ಗರ್ಮ ಗರಂ ಚಾಯ್. ದರ್ವಾಜಕ್ಕೆ ಆಗಿ ನಿಂದು ಬೇರೆಯವ್ರ ಮನೆ ಜಾಸೂಸಿ ಮಾಡ್ತಿದ್ದೀರಾ? ಅವ್ರ ನಾಯಿ ಅಂತ ಕರೀತಾರೆ. ನಾ ಏನ್ ಕರಿತಿದ್ರು ನಾಯಿ ಸಾರು. ದಿಖಾನ ತುಜೆ. हाँ अभी दिखा. ಸೊ ನಾಳೆ ಇಲ್ಲಿ ಭೂತದ ಪೂಜೆ ಉಂಟು. ಸೊ ಎಲ್ಲರಿಗೆ ಇನ್ವಿಟೇಷನ್ ಉಂಟು, ನಮ್ಮ ಮನೆಯವ್ರಿಗೆ, ನಿಮ್ಗೆಲ್ಲ. ನಮ್ಮದು ನಾಳೆ ಡಿನ್ನರ್ ಸೆಟ್ ಉಂಟು. ಹಾ ಚಿಕನ್ ಇರ್ತದೆ. ಹಾ ಯಕ್ಷಗಾನ ಕಲಿಯೋ ಪ್ಲಾನ್ ಉಂಟಲ್ಲ ನಿಂದು? ಹೌದು. ಸೊ ನನ್ನ ರಿಸರ್ಚ್ ಬೇಸಿಕಲಿ ಯಕ್ಷಗಾನ ಮೇಲೆ ಇದ್ದದ್ದು. ಈಗ ಯಕ್ಷಗಾನ ಮಾಡಿದೆ ರಿಸರ್ಚ್. ಹಾ, ನನ್ನ ಲಾಕ್ಡೌನ್ ವಜಸೆ ಯಕ್ಷಗಾನ ಇವೆಂಟ್ಸ್ ಎಲ್ಲ ಚೂರು ಕಡಿಮೆ ಆಗಿದ್ದಲ್ಲ. ಸೊ ನನಗೆ ಈಗ ಗೊತ್ತು ಮಾಡ್ಲಿಕ್ಕೆ ಉಂಡಕ್ಕಿ ಈಗ ಪ್ರೋಗ್ರಾಮ್ ಎಲ್ಲ ಯಾವಾಗದಿಂದ ಸ್ಟಾರ್ಟ್ ಆಗ್ತದೆ ಉಡುಪಿಯಲ್ಲಿ. ಯಾಕಂದ್ರೆ ನಂಗೆ ಅಟೆಂಡ್ ಮಾಡ್ಲಿಕ್ಕೆ ಉಂಟು ಯಕ್ಷಗಾನ ಪ್ರೋಗ್ರಾಮ್ಸ್. ಮತ್ತು ಆಲ್ಸೋ ನನಗೆ ಇದು ಇಂದ್ರಾಳಿಯಲ್ಲಿ ಉಡುಪಿ ಕೇಂದ್ರ ಯಕ್ಷಗಾನ ಇದೆಲ್ಲ, ಅಲ್ಲಿ ನನಗೆ ಫ್ರೀ ಕ್ಲಾಸಸ್ ಜಾಯಿನ್ ಮಾಡ್ಲಿಕ್ಕೆ ಉಂಟು. ಯಾಕಂದ್ರೆ ಹಣ ಎಲ್ಲ ಫ್ರೀ ಅಲ್ಲಿ? ಹಾಂ ಫ್ರೀ ಅಲ್ಲಿ, ಟೆಂಪಲ್ ಅಲ್ಲ, ಅವರು ಕಲಿಸ್ತಾರೆ. ತೋ ನಾನ್ಸ ಬರ್ತೇನೆ. ಹಾಂ ಸೊ ಮತ್ತೆ ನಾವು ಹೀಗೆ ಡಾನ್ಸ್ ಈಗ ಮಜಾ ಮಾಡ್ತಾರೆ. ನನ್ನ ಅಜ್ಜನಿಗೆ ತುಂಬ ಪಸಂದಿತ್ತು ಯಕ್ಷಗಾನ. ತೋ ನನಗೆ ಸಹ ಅವ್ರು ಕರ್ಕೊಂಡು ಹೋಗ್ತಿದ್ರು ರಾತ್ರಿ ಶೋಗೆ. ತೋ ಅದು ನೆನಪಿಗೆ ಹತ್ರ ಸಹ ನನಗೆ ತುಂಬ ಮಾಡಲಿಕ್ಕೆ ಇಷ್ಟ ಆಗಿದೆ. ನೋಡ ಸೈನಿಂಗ್ ಆಫ್.